ಪೂರ ಮೆಗ್ಗಿಯನ್ ಲೆಕ್ಕನೆ ಕೆಲವು ಸತಿ ಬಾಲೆ ಲೆಕ್ಕನೆ ತೂದು ಎಂಕ್ಲಿನಿಂದ ಒಂಜಿ ನೇತೃತ್ವ ಕೊರ್ನ ಸರ್ವೋತ್ತಮ ಶೆಟ್ರಿಪ್ಪಣಗ ಎಂಕ್ಲಿಗೆ ತುಳುತಾಗ್ಲಿ ಬುಕ್ಕ ದಾನೆ ಬೋಡು ಮಳ್ಳಿ ಆರ್ನ ಪ್ರೀತಿ ವಿಶ್ವಾಸ ಇನಿ ಕಾಂಡೆ ಏನು ಪುನಃ ಅಲ್ಪ ದಾಂಡ ಬೇಜಿಡ್ಕೊಂಡು ಬರೆಪ್ಪೇರಿ ಇಂಥ ಕಾರ್ಯಕ್ರಮ ದಾನೆ ಆವಡುವಂತ ಈ ವಿಶ್ವತಳು ಸಮ್ಮೇಳನದ ಅಧ್ಯಕ್ಷ ಸಾಮಾನ್ಯವತ್ತು ಅಲ್ಪ ಕುಳ್ಳಿಂಟ ಶರ್ಟ್ಗೆ ಮಣ್ಣವರೇ ಬಲ್ಲಿ ಮಣ್ಣಾಕ್ಲಿ ಬೇರೆಂಚ ಬೇಲೆ ಬೆನ್ಪುಣ ಒರಿ ನರಮಾನಿ ಎಂಕ್ಲನ ಸರ್ವೋತ್ತಮ ಶೆಟ್ರು ಉಪ್ಪುಣಗ ದಾಳ ಪೋಡಿಜಿ ಆರ್ನ ಸಪೋರ್ಟ್ ಈ ಸಮ್ಮೇಳನ ಐನು ದಿನ ಐನು ವೇದಿಕೆ ನಡಪೆರೆ ಆರ ಕಾರಣಕರ್ತರು ಆರ್ನೆ ಹೃತ್ಪೂರ್ವಕವಾದ ಯಾನ ಸ್ವಾಗತ ಮಲ್ಪೆ ಬುಕ್ ಎಂಗ್ಲ ವಿದ್ವಾಂಸರು ಉಳ್ಳರು ತುಳುಕ ಬೆಂದಿನ ಕೇಕುಣ್ಣರು ಉಳ್ಳರು ಉಪಾಧ್ಯಾಯರು ಉಳ್ಳರು ಆಳ್ವರು ಉಳ್ಳರು ಬೇತೆ ಬೇತೆ ನಮ್ಮ ಧರ್ಮಸ್ಥಳ ಉಳ್ಳರು ಉದಯ ಏನು ವರಿಯನ ಪತ್ರವನ್ನ ತೋಪುಜಿ ಮಾಂತಲ್ಲ ತುಳುಕು ಬಡದ ಬೆಂದಿನ ನಿಕ್ಲಿ ಮಾಂತ ಸೊಲ್ಮೆ ಬಣ್ಣ ಈ ಬತ್ತನಿಗೆ ಸೊಲ್ಮೆ ಬಂಡತಿ ನಿಕ್ಲನ್ನ ಎದ್ಕೊನುವೆ ಪೇಪರ್ ತಾಕುಳ್ಳರು ಮೀಡಿಯಾ ತಾಕುಳ್ಳರು ಪಾಪದ ಎಂಕ್ಲ ತುಳುಸ್ ಜುಲು ಜನಮಾನಿ ಉಳ್ಳರಿ ನಿಕ್ಲೆ ಮಾಂತ ಎದ್ಕೊಂಡು ಈ ಕಾರ್ಯಕ್ರಮ ಎಡ್ಡೆ ಮಾಲ್ತು ಕೊರಡುವಂತೆ ಎಂಕ್ಲ ಕೇಳುವ ರಾಜೇಶ್ ಅಲ್ವರೆ ಪಾತಿರು ತುಳುನಾಡದ ಸಿರಿವಂತಿಕೆ ಅವು ಎಂಚೆ ಇತ್ತಿಂಡು ಅವು ಎಂಚೆ ಉಂಡು ಇತ್ತೆ ಎಂದು ಪನ್ಪುನದ ಬಗ್ಗೆ ಪಾತಿರುಳ್ಳಿರು ದೂರದ ಬುಂಬ ಹಿಡಿದು ಬತ್ತದು ಕರಿ ರಡ್ಡು ಮುಜಿದಿನಲ್ಲ ಮುಲ್ಪನೆ ಇತ್ತಿದ್ದು ಕಾರ್ಯಕ್ರಮಗೂ ಬಾರಿ ಎಡ್ಡೆಪ್ಪು ಬೈಕೊಂದು ಪುನಚಿನ ಬಾಬು ಶಿವಪೂಜಾರ್ಲು ಆರು ತುಳುನಾಡದ ಸಿರಿವಂತಿಕೆದ ಬಗ್ಗೆ ಪಾತೆರಡೊಂದು ಈ ಪೊರ್ತುಡು ಆರೆಡ ಭಿನ್ನೈತನು. ಮಾನ್ಯ ಸಭಾ ಅಧ್ಯಕ್ಷರೇ, ವೇದಿಕೆ ಉಪಸ್ಥಿತ ಮಹನೀಯರೇ ಹಾಗೂ ಸಭಾಸದರೇ, ತುಳುನಾಡದ ಸಿರಿವಂತಿಕೆ ಒಂದು ವಿಚಾರವಾದ ಯಾನು ಕನ್ನಡಡು ಪಾತಿರುವೆ ತುಳು ಭಾಷಣ ಮಾಲ್ಪನಾತ್ ಒಂದು ತುಳುಟು ಎಂಕ್ ಭಾಷೆ ಬರ್ಪುಜಿ ತುಳು ಬರ್ಪುಂಡು ಅವು ಮುಂಬೈದ ಕಾಮ್ಚಾಲ ಅವು ತುಳು ಅಂಚಾದ ಏನು ಕನ್ನಡಡೆ ಪಾತಿರುವೆ ಒಂದು ದುಂಬು ಪಣದಿತ್ತೇನು. ನಾನು ತುಳುನಾಡ ರಾಜಧಾನಿ ಬಾರ್ಕೂರಿನಿಂದ ಬಂದವನು. ತುಳುವಿನ ಬಗೆಗೆ ಮಾತಾಡುವಾಗ ತುಳು ವಿಶ್ವ ಸಾಹಿತ್ಯಕ್ಕೆ, ವಿಶ್ವದ ಬದುಕಿಗೆ ಹಾಗೂ ಭಾರತೀಯ ಸಂಸ್ಕೃತಿಗೆ ಕೊಟ್ಟಂಥ ಅನುದಾನ ಏನಿದೆ ಅದರ ಬಗೆಗೆ ಮಾತಾಡಲಿಕ್ಕೆ ಬಂದವನು. ಅದೇ ತುಳುವಿನ ಸಿರಿತನ. ತುಳು ಪ್ರಾಯಶಃ ಕನ್ನಡಕ್ಕಿಂತ ಹಿರಿದಾದ ಭಾಷೆ. ದ್ರಾವಿಡ ಭಾಷೆಗಳಲ್ಲಿ ಹಿರಿದಾದ ಭಾಷೆಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುವಂಥ ತುಳು. ಇದರ ಭಾಷೆ ಯಾವಾಗ ಎನ್ನುವುದನ್ನು ಬಿಟ್ಟು ಇದರ ಬದುಕಿನ ಬಗೆಗೆ ಮಾತಾಡುವುದಿದ್ದರೆ ಸಾಧಾರಣ 5,000 ವರ್ಷದ ತನಕ ಈ ತುಳುನಾಡಿನ ಬದುಕು ಹೋಗುತ್ತದೆ ಅನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ತುಳುವಿನ ಬದುಕಿನ ಬಗೆಗೆ, ತುಳುವಿನ ಆಚಾರ ವಿಚಾರದ ಬಗೆಗೆ, ತುಳುವಿನ ಆರಾಧನೆ ಬಗೆಗೆ ನಾವು ದೇಶ ವಿದೇಶಗಳಲ್ಲಿ ಇದನ್ನು ಗುರುತಿಸಬಹುದಾದಂಥ ಬಹಳಷ್ಟು ವಿಚಾರಗಳು ನಮಗೆ ತೋರಿ ಬರ್ತವೆ. ಮೊದಲನೆಯದಾಗಿ ಗ್ರೀಕಿನಲ್ಲಿ ನಾವು ಕ್ರಿಸ್ತಪೂರ್ವ ಸಾಧಾರಣ 2,000ದಿಂದ 3,000 ವರ್ಷದ ಹಿಂದಿನ ಗ್ರೀಕಿನ ಚರಿತ್ರೆಯಲ್ಲಿ ಮತ್ತು ಅಲ್ಲಿಯ ಪೂಜಾ ವಿಧಾನಗಳಲ್ಲಿ, ಅಲ್ಲಿನ ಬದುಕಿನ ವಿಧಾನಗಳಲ್ಲಿ ನಾವು ತುಳುನಾಡಿನ ನೇರ ಸಂಪರ್ಕವನ್ನು ಕಾಣಬಹುದು. ತುಳು ಇತಿಹಾಸಕಾರರು ಹೇಳುವಂತೆ ಗ್ರೀಕಿನ ಮಮ್ಮಿಗಳಲ್ಲಿ ತುಳುನಾಡಿನ ಅರ್ಥಾತ್ ಭಟ್ಕಳದಿಂದ ಹೋದಂಥ ಹತ್ತಿಯ ಬಟ್ಟೆಗಳನ್ನು ಶೋಧಿಸಲಾಗಿದೆ. ಹಾಗೆಯೇ ಅಲ್ಲಿಯ ಯುಪ್ರೆಟಿಸ್ನಲ್ಲಿರುವಂಥ ಚಿತ್ರಲಿಪಿಗಳಲ್ಲಿ ಸಿಕ್ಕಂತಹ ಕೋಣನ ಚಿತ್ರ ಯುಪ್ರೆಟಿಸ್ನ ಚಿತ್ರಲಿಪಿಯಲ್ಲಿ ಸಿಕ್ಕಿದೆ. ಅಲ್ಲಿಯ ಎಂಕಿ ಎನ್ನುವಂಥ ದೇವತೆಗಳ ಬದಿಯಲ್ಲಿ ನಮ್ಮ ಕೋಣಗಳು, ತುಳುನಾಡಿನ ಕೋಣಗಳು ಅಂದರೆ ಮಹಿಷಾಮರ್ದಿನಿಯಂತಹ ಚಿತ್ರಗಳು ಅಲ್ಲಿ ಇದ್ದಾವೆ. ಅಲ್ಲಿಯೂ ಕೂಡ ಎಂಕಿ ಜಲದೇವತೆ
ಹಾಗೆ ಇಲ್ಲಿಯ ಕೋಣಗಳು ಕೂಡ ನಮ್ಮ ಕಂಬಳದೊಟ್ಟಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದಂತಹ ಜಲದೇವತೆಗಳೊಟ್ಟಿಗೆ ವರುಣನೊಟ್ಟಿಗೂ ಸಂಬಂಧ ಹೊಂದಿದಂಥ ಕೋಣನ ಮತ್ತು ಕೋಣನ ಈ ತುಳುನಾಡು ಅಲ್ಲಿಯೂ ಕೂಡ ಸಂಬಂಧವನ್ನು ಹೊಂದಿದೆ. ಆ ನೆಲೆಯಲ್ಲಿ ನಾವು ಹೇಳುವುದಾದರೆ ಇಂಡಸ್ ಸಿವಿಲೈಜೇಷನ್ನಲ್ಲಿ ತೋರಿ ಬಂದಂಥ ಒಕ್ಕೋಡು ನಂದಿಗಳು ಇವತ್ತು ಕೂಡ ನಮ್ಮ ಬಾರ್ಕೂರ್ನಿಂದ 8 ಕಿಲೋಮೀಟರ್ ದೂರದಲ್ಲಿರುವಂಥ ಗಾವಳಿಯಲ್ಲಿ ಸಿಕ್ಕಂಥ ನಂದಿ ಮಂಡಲದಲ್ಲಿ ನಿಜಕ್ಕೂ ಇದನ್ನು ವಸಂತ್ ಶೆಟ್ಟಿಯವರು ಶೋಧನೆ ಮಾಡಿದ್ದು ಪ್ರಾಯಶಃ 1992ರಲ್ಲಿ. ಅನಂತರದಲ್ಲಿ ಅದರ ಬಗ್ಗೆ ನಾನಾ ವಿಚಾರಗಳು ಶೋಧನೆಗಳು ನಡೆದಿದ್ದಾವೆ. ಅಲ್ಲಿ ಇರುವಂಥ ಆ ನಂದಿ ಮಂಡಲ ಅಂದರೆ ನಂದಿ ಮತ್ತು ನಂದಿನಿ ಈ ಎರಡೂ ಚಿತ್ರಗಳು ಎದುರು ಬದುರಾಗಿ ನಿಂತಂಥದ್ದು. ಇದು ಫಲವಂತಿಕೆಯ ಪ್ರತೀಕವಾಗಿ ಅಲ್ಲಿ ನಿಂತಿದೆ. ಇಂಡಸ್ ಸಿವಿಲೈಜೇಷನ್ನಲ್ಲಿ ಸಿಗುವಂತಹ ಈ ಗುಣಾಕಾರದ ಚಿಹ್ನೆ, ಅದೇ ಚಿಹ್ನೆ ಈ ನಂದಿ ಮಂಡಲದ ಬದಿಯಲ್ಲಿ ಚೆನ್ನೆಮಣೆಯ ಚಿತ್ರ ಇದ್ದು ಅದರ ಬದಿಯಲ್ಲಿ ಆ ಚಿತ್ರ ಇದೆ. ಅದೇ ಚಿತ್ರ ಏನಿದೆ, ಘಟ್ಟದ ಮೇಲಿನ ಸಾಗರದ ಈ ಕಡೆಯಲ್ಲಿರುವ ಸಾಗರ ಮನ್ಮನೆ ತೀರ್ಥಳ್ಳಿ ಈ ಕಡೆಯಲ್ಲಿರುವಂಥ ದೇವರ ಹಸೆಮಣೆ ಚಿತ್ರದಲ್ಲಿ ಕೂಡ ಇದೆ. ಗೋಡೆ ಹಸೆಮಣೆ ಚಿತ್ರವಿಲ್ಲದೆ ಅಲ್ಲಿ ಮದುವೆ ಆಗುವುದಿಲ್ಲ. ಈ ಚಿತ್ರದಲ್ಲಿ ಅಲ್ಲಿ ಅದಕ್ಕೆ ಪೀಟಿ ಅಂತ ಕರೀತಾರೆ. ಪೀಟಿ ಅಂದರೆ ಪತಂಗ. ಇದು ಮದುಮಕ್ಕಳ ಮನಸ್ಥಿತಿಯನ್ನು ತೋರಿಸುವಂಥದ್ದು, ಅರ್ಥಾತ್ ಅದು ಫಲವಂತಿಕೆ ಚಿಹ್ನೆಯಾಗಿ ಅಲ್ಲಿ ಉಪಯೋಗ ಆಗ್ತದೆ. ಆದ್ದರಿಂದ ತುಳುನಾಡಿನ ಈ ಫಲವಂತಿಕೆಯ ಪೂಜೆ ಏನಿದೆ, ಕ್ರಿಸ್ತ ಪೂರ್ವ 1,500 ವರ್ಷಕ್ಕಿಂತ ಮೊದಲು ಇಂಡಸ್ ಸಿವಿಲೈಜೇಷನ್ನಲ್ಲಿ ಇತ್ತು ಅನ್ನೋದು ಪೂರ್ಣವಾಗಿ ಸಾಬೀತಾಗ್ತದೆ. ಅನಂತರದಲ್ಲಿ ನಾವು ಭಾರತೀಯ ಸಂಸ್ಕೃತಿಗೆ ಬಂದಾಗ ಭಾರತೀಯ ಸಂಘ ಸಾಹಿತ್ಯದಲ್ಲಿ ತುಳುನಾಡಿನ ಬಗ್ಗೆ ನಾನಾ ವರ್ಣನೆಗಳಿವೆ. ಮೈ ಮೇಲಿ ಪೆರಂಪೂಣ್ ಚರ್ಮರ್ಕೋಶರ್ ತುಳುನಾಡು, ಮೈಯಲ್ಲಿ ಚಿನ್ನಾಭರಣವನ್ನು ಧರಿಸಿದ ತುಳುನಾಡಿನ ಜನರು ಅನ್ನುವಂಥ ವಾಕ್ಯ ಬರುವುದಕ್ಕೂ ತುಳುನಾಡಿನಿಂದ ಇಂಡಸ್ ಸಿವಿಲೈಜೇಷನ್ಗೆ ಚಿನ್ನದ ಧೂಳು ರಫ್ತಾಗ್ತಿದೆ ಅನ್ನುವಂಥ ವಿದೇಶಿಗರ ಬರಹಗಳಿಗೂ ಸಾಮ್ಯತೆಗಳಿದ್ದಾವೆ. ಅಲ್ಲದೆ ಕ್ರಿಸ್ತ ಶಕ 150 ಜುನಗಡ ಶಾಸನದಲ್ಲಿ ತುಳುನಾಡು ಮತ್ತು ಕೊಂಕಣದಲ್ಲಿ ಚಿನ್ನದ ಗಣಿಗಳ ಬಗೆಗೆ ಉಲ್ಲೇಖವಾಗ್ತದೆ. ಅದೇ ಇದರಲ್ಲಿ ನಮ್ಮ ನಮ್ಮ ಸಂಘ ಸಾಹಿತ್ಯದಲ್ಲಿ ಕೂಡ ತುಳುನಾಡಿನ ಚಿನ್ನದ ವರ್ಣನೆಗಳು ಬಂದಿದ್ದಾವೆ. ತುಳುನಾಡಿನಲ್ಲಿ ಚಿನ್ನದ ಗಣಿಗಳಿದ್ದಾವೆ ಅನ್ನುವಂಥ ಮಾತುಗಳು ಅಲ್ಲಿ ಕೂಡ ಬರ್ತವೆ. ಆದ್ದರಿಂದ ತುಳುನಾಡು ಕ್ರಿಸ್ತ ಶಕ ಆರಂಭಕ್ಕಿಂತ ಮೊದಲು ಸಂಪದ್ಭರಿತವಾದ ಒಂದು ನಾಡಾಗಿತ್ತು. ಇದು ಈ ರೀತಿಯಲ್ಲಿ ವರ್ಣನೆಗಳು ಬರ್ತವೆ. ಅದೇ ರೀತಿಯಲ್ಲಿ ಇನ್ನು ತುಳುನಾಡಿನಲ್ಲಿ ಬೇಸಾಯ ಯಾವಾಗದಿತ್ತು ಅಂತ ಹೇಳಿದರೆ, ನಂದಿ ಮಂಡಲ ಯಾವಾಗದಂತ ನಮ್ಮ ಕ್ರಿಸ್ತ ಪೂರ್ವ 1,500 ವರ್ಷದ್ದು ಅಂತ ಇತಿಹಾಸ ತಜ್ಞರು ಹೇಳಿರುವ ಆ ನೆಲೆಯಲ್ಲಿ ನಮ್ಮಲ್ಲಿ ಇಲ್ಲಿ ಕೃಷಿ ಭೂಮಿಗಳು, ಕೃಷಿ ಇಲಾಖೆಗಳು ಆವಾಗ ನಡೀತಿದ್ದವು. ಅದಕ್ಕೆ ಪೂರ್ವವಾಗಿ ಕ್ರಿಸ್ತ ಶಕ 700ರಲ್ಲಿ ರಾಜರಾಜ ಚೋಳನ ಆಡಳಿತದ ಸಮಯದಲ್ಲಿ ಅದನ್ನು ವೆಂಗಿ ಮಂಡಲವನ್ನು ಒಂದು ವಿಶೇಷವಾದ ಒಂದು ಕೃಷಿ ವಲಯವಾಗಿ ಮಾಡಬೇಕಂತ ಎಣಿಸಿದಾಗ ತುಳುನಾಡಿನಿಂದ ಸಾವಿರಾರು ಜನ ಕೃಷಿಕರನ್ನು ಅಲ್ಲಿಗೆ ಬರಮಾಡಿಕೊಂಡದ್ದರ ಬಗೆಗೆ ನಮಗೆ ಇತಿಹಾಸ ತಿಳಿಸುತ್ತದೆ. ಆದ್ದರಿಂದ ತುಳುನಾಡಿನ ಸಂಪತ್ತು ಅತ್ಯಂತ ವಿಚಾರಧಾರಣೀಯವಾದದ್ದು. ಇವುಗಳ ಬಗ್ಗೆ ನಿಖರವಾದ ಒಂದು ಸಂಶೋಧನೆ ನಡೆಯಬೇಕಾಗಿದೆ. ಅಂದರೆ ತುಳು ಅಷ್ಟು ಹಿಂದಕ್ಕೆ ಸಾಗ್ತಾ ಇದೆ. ಹಾಗೆಯೇ ಇನ್ನು ತುಳು ಭಾಷೆ ಯಾವಾಗ ಇತ್ತು ಅಂತ ಹೇಳಿ ತುಳುನಾಡಿನ ಶಬ್ದ ಪ್ರಯೋಗ ಆದದ್ದು ಕ್ರಿಸ್ತ ಶಕ 2ನೇ ಶತಮಾನದಿಂದ ಸಂಘ ಸಾಹಿತ್ಯದಲ್ಲಿ ಆಗಿದೆ. ಅಂದರೆ ಆ ಕಾಲದಲ್ಲಿ ತುಳು ಭಾಷೆ ಇತ್ತು ಅನ್ನೋದು ನಿರ್ವಿವಾದವಾಗ್ತದೆ. ಅನಂತರದಲ್ಲಿ ತುಳುವಿಗೆ ಲಿಪಿ ಇದೆಯೇ ಇಲ್ಲವೇ ಎನ್ನುವಂಥದ್ದು ವಿಚಾರ. ತುಳು ಲಿಪಿ ಏನಿದೆ ಅದು ಮಲಯಾಳಿ ಲಿಪಿ ಅನ್ನುವಂಥ ಒಂದದ್ದು. ಆದರೆ ಮಲಯಾಳಿ ಭಾಷಾ ಚರಿತ್ರೆ ಹೇಳ್ತದೆ 1450ರ ನಂತರದಲ್ಲಿ ಈಗ ಮಲಯಾಳಿಗಳು ಉಪಯೋಗಿಸುವಂಥ ಭಾಷೆಯನ್ನು ನಾವು ತೆಗೆದುಕೊಂಡಿದ್ದೇವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ 1450ಕ್ಕಿಂತ ಹಿಂದೆ ಮಲಯಾಳಿಯಲ್ಲಿ ಆ ಲಿಪಿ ಇರಲಿಲ್ಲ. ಹಾಗಿರುವಾಗ 10ನೇ ಶತಮಾನದ ಮತ್ತು 12ನೇ ಶತಮಾನದ ಶಾಸನಗಳು
ತುಳು ಭಾಷೆ ಮತ್ತು ತುಳು ಲಿಪಿಯಲ್ಲಿ ಸಿಗ್ತಾ ಇದ್ದಾವೆ. 12ನೇ ಶತಮಾನದ ಶಾಸನಗಳು ಇದೇ ಊರಿನಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿದೆ. ಇತ್ತೀಚೆಗೆ ಕಿದೂರಿನಲ್ಲಿ ಸಿಕ್ಕಿದ ಶಾಸನ ಕೂಡ 12ನೇ ಶತಮಾನಕ್ಕೆ ಹೋಗ್ತದೆ. ಈಗ ಒಂದು 4-5 ತಿಂಗಳ ಮೊದಲಷ್ಟೇ ಕೋಟೇಶ್ವರದ ಹಿರಿಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿದಂಥ ಶಾಸನ ಅದು ಕನ್ನಡ ಮತ್ತು ತುಳು ಎರಡೂ ಲಿಪಿಗಳಲ್ಲಿದ್ದಾವೆ. ಹೀಗಿರುವಾಗ ತುಳುವಿಗೆ ಲಿಪಿ ಇಲ್ಲ ಅನ್ನುವಂಥ ಮಾತೇ ಇಲ್ಲ. ಈಗ ಏನು ಮಲಯಾಳದಲ್ಲಿ ಇದೆ, ಏನು ತುಳುವಿನಲ್ಲಿ ಸಿಗ್ತಾಯಿದೆ, ಅದು ತುಳು ಲಿಪಿ ಅನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಆದ್ದರಿಂದ ಅದು ಖಂಡಿತವಾಗಿಯೂ ತುಳು ಲಿಪಿ. ಇನ್ನು ತುಳುವಿಗೆ 8ನೇ ಪರಿಚ್ಛೇದಕ್ಕೆ ಸಿಗಬೇಕು ಅನ್ನುವಂಥ ವಿಚಾರವನ್ನು ನಾವೆಲ್ಲ ಈಗ ಮೊನ್ನೆಯೂ ಕೂಡ ಇಲ್ಲಿ ಹೇಳಿದ್ದಾರೆ. ಆ ವಿಚಾರದ ಬಗ್ಗೆಯೂ ನಾವು ಮಾತಾಡಬೇಕಾಗಿದೆ. ತುಳುವಿಗೆ 8ನೆಯ ಪರಿಚ್ಛೇದದಲ್ಲಿ ಸಿಗುವಂಥ ಎಲ್ಲ ಅರ್ಹತೆಗಳು ಇದ್ದಾವೆ. ಯಾಕಂತ ಹೇಳಿದರೆ ಈಗ ಅದಕ್ಕಿಂತ ಮಿಗಿಲಾದದ್ದು ತುಳು ಋಷಿಯ ತುಳು ರಸ ಋಷಿ, ತುಳು ಋಷಿ ಅಂತ ಹೇಳಬರುವಂಥ ಪುಣಿಚಿತ್ತಾಯರವರು ಕಾವೇರಿ, ಶ್ರೀ ಭಾಗವತೋ, ಭಾರತ ಮುಂತಾದ ಅನೇಕ 4 ಕೃತಿಗಳನ್ನು ತುಳು ಭಾಷೆ ಮತ್ತು ತುಳು ಲಿಪಿಯಲ್ಲಿ ಅವರು ಸಂಶೋಧನೆ ಮಾಡಿ ಪ್ರಕಟಿಸಿದ್ದಾರೆ. ಇವುಗಳ ಪ್ರಾಯ ಕ್ರಿಸ್ತ ಶಕ 12ರಿಂದ 1650 ತನಕ ಹೋಗುವುದರಿಂದ ಇಂಥ ಗಹನವಾದಂಥ ನಮ್ಮಲ್ಲಿ ಸಾಹಿತ್ಯಗಳು, ಪ್ರಾಚೀನ ಸಾಹಿತ್ಯಗಳು ಬಂದಂಥ ನೆಲೆಯಲ್ಲಿ, ಹಾಗೆ ಪ್ರಾಚೀನವಾದ ಶಿಲಾಶಾಸನ ಸಿಗುವಂಥ ನೆಲೆಯಲ್ಲಿ ಇನ್ನೊಂದು ತುಳು ಲಿಪಿಗಳು ಸಂಸ್ಕೃತದಲ್ಲಿದ್ದಾವೆ. ತುಳು ಲಿಪಿಯ ಕುಮಾರ ವಿಜಯ ಎನ್ನುವಂಥ ಕೃತಿ ನನ್ನ ಹತ್ರನೇ ಇದೆ. ನನ್ನ ಹತ್ರನೇ ಅದರ ಸಂಗ್ರಹ ಕೆಲವು ವರ್ಷದಿಂದ ಇತ್ತು. ಎಸ್ ಕೃಷ್ಣಯ್ಯನವರಿಗೆ 2 ವರ್ಷದ ಹಿಂದೆ ಕೊಟ್ಟಿದ್ದೇನೆ. ಅದನ್ನು ಅವರು ಓದ್ತಾ ಇದ್ದಾರೆ ಈಗ. ಆದ್ದರಿಂದ ತುಳುವಿಗೆ ಲಿಪಿ ಇಲ್ಲ ಅನ್ನುವಂಥದ್ದಿಲ್ಲ, ತುಳುವಿಗೆ ಸಾಹಿತ್ಯ ಇಲ್ಲ ಅನ್ನುವಂಥದ್ದಿಲ್ಲ. ಇಷ್ಟು ಪ್ರಾಚೀನವಾದ ಸಾಹಿತ್ಯ, ಇಷ್ಟು ಪ್ರಾಚೀನವಾದ ದೀರ್ಘಕಾಲದ ಒಂದು ಬದುಕು ಇದನ್ನು ಕಟ್ಟಿಕೊಟ್ಟಂಥದ್ದು ಇಂಥ ತುಳುವಿಗೆ ಶಾಸ್ತ್ರೀಯ ಸ್ಥಾನಮಾನಗಳು ಯಾಕೆ ಸಿಗಬಾರದು? ಶಾಸ್ತ್ರೀಯ ಸ್ಥಾನಮಾನಗಳು ಯಾಕೆ ಸಿಗಬಾರದು? ನಮ್ಮ ಮುಂದಿನ ಗುರಿ ತುಳುವಿಗೆ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವತ್ತ ತಿರುಗಬೇಕು. ಯಾಕಂತ ಹೇಳಿದರೆ ನಮ್ಮಲ್ಲಿ ಅಷ್ಟು ಸಾಹಿತ್ಯಗಳಿದ್ದಾವೆ. ತುಳುನ ವ್ಯಾಪ್ತಿಯನ್ನು ನಾವು ನೋಡಿದಾಗ ತುಳು ವ್ಯಾಪ್ತಿ ಇವತ್ತು ಕಲ್ಯಾಣಪುರದ ತನಕ ಮಾತ್ರ ಹೇಳ್ತೇವೆ. ಆದರೆ 1509 ನಂಜುಂಡ ಕವಿಯ ಕುಮಾರರಾಮ ವಿಜಯದಲ್ಲಿ ತುಳುವರ ಬಗ್ಗೆ ಆ ಕಾವ್ಯವೇ ತುಳು ಕಾವ್ಯವೇ ಆಗಿ ಮೂಡಿಬಂದಿದೆ. ತುಳುವರ ವೀರತೆಗಳು, ತುಳುವರ ಯುದ್ಧ ನೈಪುಣ್ಯಗಳು, ತುಳುವರ ರಾಜನಿಷ್ಠೆಗಳು ಅಲ್ಲಿ ಸಂಪೂರ್ಣವಾಗಿ ಮೂಡಿಬಂದಂಥ ಒಂದು ಕಾವ್ಯವಿದ್ದರೆ 1509 ನಂಜುಂಡ ಕವಿಯ ಕುಮಾರರಾಮ ಚರಿತ. ಅಂಥ ಒಂದು ಕಾವ್ಯ ನಮ್ಮಲ್ಲಿದೆ. ಅದರಲ್ಲಿ ಒಂದು ಕಡೆಯಲ್ಲಿ ರತ್ನಾಜಿ ಅವಳ ಸೇವಕಿಗೆ ಕೇಳುವಾಗ ಇಂದಿನ ಶೂಲ ಹಬ್ಬಕ್ಕೆ ಬಂದವರಲ್ಲಿ ಬಟ್ಟೆಯ ಕೊಡೆ, ಅದರ ಮೇಲೆ ಪಟ್ಟೆಯ ಕಳಸವನ್ನಿಟ್ಟು ಬರುವ ದಿಟ್ಟನು ಅವನಾರು ಎಂದು ಕೇಳ್ತಾಳೆ. ಆವಾಗ ಇವಳು ಹೇಳುವಂಥ ಮಾತು, ಬಟ್ಟಕಳವನ್ನು ಆಳುವ ತುಳುವ ಮಾನ್ಯರ ಮಗ ಆತ ಅಂತ ಹೇಳ್ತಾಳೆ. ಅಂದರೆ ಬಟ್ಟಕಳವನ್ನು 1509 ತುಳುವರು ಆಳುತ್ತಿದ್ದಾರನ್ನುವುದು ನಂಜುಂಡ ಕವಿಗಳಿಂದ ಶತಸಿದ್ಧವಾಗುತ್ತಿರುವಾಗ ತುಳುವಿನ ವ್ಯಾಪ್ತಿ ಗೋಕರ್ಣದವರೆಗೆ ಇತ್ತು ಅನ್ನುವುದು ನಿಸ್ಸಂಶಯವಾಗಿ ನಾವು ಹೇಳ್ಬೋದು. ಇಂಥ ಒಂದು ತುಳುವಿಗೆ ನಾವು ಶಾಸ್ತ್ರೀಯ ಸ್ಥಾನಕ್ಕಾಗಿ ಏನು ಮಾಡಬೇಕು? ಬದಲಾಗಿ ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಮ್ಮಲ್ಲಿ ತುಳುವಿನ ಬಗೆಗೆ ನಾನಾ ಕಾರ್ಯಗಳು ನಡೀತವೆ, ನಾನಾ ಕೆಲಸಗಳು ನಡೀತವೆ. ಆದರೆ ಒಗ್ಗಟ್ಟಾಗಿ ನಾವು ಅದನ್ನು ಏನನ್ನು ಮಾಡುವುದಿಲ್ಲ. ಹಿಡಿದ ಕೆಲಸವನ್ನು ಬಿಡದೆ ಮಾಡುವಂಥ ಛಲ ನಮ್ಮಲ್ಲಿ ಇಲ್ಲ. ಪುಣಿಚಿತ್ತಾಯರಂತಹ ರಸ ಋಷಿಗಳು ನಮ್ಮಲ್ಲಿ ಇಲ್ಲ. ಹಾಗೆ ನಮ್ಮ ರೈಗಳಂತಹ ಮಹಾನ್ ವ್ಯಕ್ತಿಗಳು ಇಲ್ಲಿ ಇಲ್ಲ. ಇವತ್ತು ಬಹಳ ವಿರಳವಾಗಿದ್ದಾರೆ, ಇಲ್ಲ ಅನ್ನುವಂಥದ್ದಿಲ್ಲ, ವಿರಳವಾಗಿದ್ದಾರೆ. ಮಹಾ ಪಂಡಿತರಿದ್ದಾರೆ. ಆದರೆ ಅದನ್ನು ಗಟ್ಟಿಯಾಗಿ ಹಿಡಿದು ಮಾಡುವಂಥ ಅದಕ್ಕೆ ಸರ್ಕಾರದ ಬೆಂಬಲವೂ ಇಲ್ಲ.
ನಾವು ಕನ್ನಡ ನಾಡಿನಾಗಿ ಸೇರಿಕೊಂಡಿದ್ದೇವೆ. ಒಂದೊಮ್ಮೆ ತಮಿಳುನಾಡಿನಲ್ಲಿ ಸೇರಿಕೊಂಡು ಮೂಲಿಗುಂಪಾದ ತುಳುವರು ಈಗ ಕನ್ನಡ ನಾಡಿನೊಟ್ಟಿಗೆ ಸೇರಿಕೊಂಡು ಇನ್ನಷ್ಟು ಮೂಲಿಗುಂಪಾಗಿದ್ದೇವೆ. ಆದರೆ ನಮ್ಮಲ್ಲಿ ಒಕ್ಕಟ್ಟಿದ್ದರೆ, ನಾವು ಒಂದಾದರೆ ತುಳುವಿಗೆ 8ನೇ ಪರಿಚ್ಛೇದನ ಅಲ್ಲ ಮಿತ್ರರೇ, ತುಳುವರೇ. ಅದನ್ನು ನಾವು 8ನೇ ಇದಕ್ಕೆ ಮಾತ್ರವಲ್ಲ, ಒಂದು ಶಾಸ್ತ್ರೀಯ ಭಾಷೆಯನ್ನೇ ರೂಪಿಸಿಕೊಳ್ಳುವ ದಿನಗಳು ಹೆಚ್ಚಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ, ಅದಕ್ಕಾಗಿ ನಾವು ದುಡಿಯೋಣ, ಅದಕ್ಕಾಗಿ ನಮ್ಮ ಎಲ್ಲ ಕಾರ್ಯಗಳು ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.